ಎಲ್ಲರೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷೆ ಕಡಬ ಅಂತ ಹೇಳ್ತೇವೆ. ಬೆಳಿಗ್ಗೆ ಎದ್ಕೊಂಡು ಎಲ್ಲಿ ಹೋಗ್ತಿದ್ದೀನಿ ಅಂದ್ಕೊಳ್ತೀರಾ? ನಾನು ಭಾವನ ಮನೇಲಿ ಪೂಜೆ ಇತ್ತು, ಹಾಗೆ ಬೆಳಿಗ್ಗೆ ವೈಟ್ ಶರ್ಟ್ ಹಾಕ್ಕೊಂಡು ಪೂಜೆಗೆ ಅಂತ ಹೊರಟೆ. ಭಾವ ಪೂಜೆಯನ್ನು ಗಮನಿಸ್ತಾ ಇದ್ದ. ನಾನು ಅದನ್ನು ಶಾರ್ಟ್ ತಗೊಂಡೆ. ಆಮೇಲೆ ಪೂಜೆ ಮುಗಿದ ಮೇಲೆ ಸೇಮಿಗೆ ಮತ್ತು ಬಜ್ಜಿಲ್ ತಿಂದು ಹೊರಟಿದ ಮೇಲೆ ಅಣ್ಣ ರೆಡಿಯಾಗಿದ್ದ ಕೆಲಸಕ್ಕಂತ. ನಾವು ಒಂದು ಕ್ಯಾಟ್ರಿಂಗ್ ಇತ್ತು, ಹಾಗೆ ಹೊರಡಿದ್ವಿ. ಅಂತೂ ಅಂಗಡಿಯಲ್ಲಿ ನಿಲ್ಲಿಸಿದ. ಹಾಗೆ ನಂದೊಂದು ಶಾರ್ಟ್ ತಗೊಂಡೆ. ಮತ್ತು ಹೊರಡುವಾಗ ಒಂದು ಶಾರ್ಟ್ ತಗೊಂಡೆ. ಅವನು ಕೂದಲು ಸಣ್ಣ ಮಾಡಿದ್ದ. ನಾವಲ್ಲಿ ಬಡಿಸ್ಲಿಕ್ಕೆ ಅಂತ ಹೋದದ್ದು. ಅಲ್ಲಿ ನೋಡುವಾಗ ಚಿಕ್ಕಪ್ಪ ಗೋಬಿಯನ್ನು ಮಿಕ್ಸ್ ಮಾಡ್ತಿದ್ರು. ಆಮೇಲೆ ನೋಡ್ತೇನೆ ಅವ್ರು ಪಪ್ಪಡವನ್ನು ಬಿಡ್ತಿದ್ರು. ನಾವಲ್ಲಿ ಬಳಸಿ ಆದಮೇಲೆ ಮನೆ ಒಳಗೆ ಒಂದು ವ್ಯೂ ಮಾಡ್ಕೊಂಡು ಬಂದಾಗ ಅಲ್ಲಿ ಲಕ್ಷ್ಮೀದು ಚಿತ್ರ ಮಾಡಿದ್ದು ಚೆನ್ನಾಗಿತ್ತು. ಮತ್ತು ಮನೆಯದು ವ್ಯೂ ತಗೊಂಡೆ. ಮತ್ತು ನಮಗೊಂದು ಭೋಜನವನ್ನು ಮಾಡಿದರು. ಎಷ್ಟು ಐಟಮ್ ಇತ್ತು ಅಂತ ಹೇಳಿದರೆ ಬಾಳೆ ಎಲೆ ಫುಲ್ಲಾಗಿತ್ತು. ನೀವು ಯಾರಿಗಾದರೂ ಇಷ್ಟು ಒಳ್ಳೆ ರುಚಿಯಾದಂತಹ ಆಹಾರ ಅಂತೆಲ್ಲ ಫುಡ್ ಬೇಕಂತ ಹೇಳಿದರೆ ಯಾವುದೇ ಮದುವೆ ಪ್ರೋಗ್ರಾಮಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಚಿಕ್ಕಪ್ಪಂದೇ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ಫಸ್ಟ್ ನಾವು ಉಪ್ಪಿನಕಾಯಿ ಹಾಕಿದ್ದು, ಆಮೇಲೆ ಪಲ್ಯ ಹಾಕಿದ್ದು. ಪಲ್ಯದಲ್ಲಿ 3-4 ಬಗೆಯಿತ್ತು. ಸೈಕ್ಕಾಗಿತ್ತು ಎಲ್ಲ ಪಲ್ಯ ಕೂಡ. ನೆಕ್ಸ್ಟ್ ಏನು ಪೂರಿ ಗ್ರೇವಿ ಸಖತ್ತಾಗಿತ್ತು ಗೈಸ್. ಏನು ಗೊತ್ತಾ, ಲಾಸ್ಟ್ ತನಕ ತಿನ್ನಲಿಕ್ಕೇನೆ ಆಗಲಿಲ್ಲ, ಅಷ್ಟು ಸಖತ್ತಾಗಿತ್ತು. ನಾವು ಊಟದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ವೀಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮದು ಊಟ ಆದಮೇಲೆ ಸೀದಾ ನಮ್ಮದು ಹಣ ತಗೊಂಡ್ವಿ. ನಾವು ನಮ್ಮ ಮನೆಗೆ ಹೊರಟ್ವಿ. ಹಾಗೆ ಹೇಳ್ತಾ ಬಾಯ್ ಟಾಟಾ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ತುಲಾ.